ಯಾವುದೇ ಧರ್ಮದ ಪರವಾಗಿಲ್ಲದ ಎಲ್ಲರಿಗೂ ಧಾರ್ಮಿಕ ಹಕ್ಕು ನೀಡಿರುವ ಪರಧರ್ಮ ಸಹಿಷ್ಣುತೆ ಮತ್ತು ಧರ್ಮ ನಿರಪೇಕ್ಷತೆಯಿಂದ ಕೂಡಿದ ಅತ್ಯಂತ ಶ್ರೇಷ್ಠ ಸಂವಿಧಾನ ನಮ್ಮದು. ಸಂವಿಧಾನ ನಾಶವಾಗಲು ಒಂದೊಂದಾಗಿ ತೂತು ಬಿಡಲು ಬಿಟ್ಟರೆ ಭವ್ಯ ಭಾರತ ಏನಾದೀತು ಎಂಬ ಬಗ್ಗೆ ನಾವೆಲ್ಲರೂ ಚಿಂತನೆ ಮಾಡಬೇಕಾಗಿದೆ ಎಂದು ಕರ್ನಾಟಕ ಋಣಮುಕ್ತ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಾದ ವಕೀಲ ಬಿಎಂ ಭಟ್ ಅವರು ಹೇಳಿದರು. ಪುತ್ತೂರು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ವಠಾರದ ಗಾಂಧಿಕಟ್ಟೆಯ ಬಳಿ ನಡೆದ ಸಂವಿಧಾನ ಸಂರಕ್ಷಣಾ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಕಾರ್ಮಿಕ ವರ್ಗಕ್ಕೆ, ದುಡಿಯುವ ವರ್ಗಕ್ಕೆ ದುಡಿತಕ್ಕೆ ತಕ್ಕ ಪ್ರತಿಫಲ ನೀಡುವುದು ಕೂಡ ಸಾಮಾಜಿಕ ನ್ಯಾಯ ಚಿಂತನೆಯಲ್ಲಿ ಬರುತ್ತದೆ ಎಂದು ಹೇಳಿದರು. ಭಾರತದ ಭವಿಷ್ಯ ಏನಾಗಿತ್ತು ಎಂಬುದರ ಬಗ್ಗೆ ಚಿಂತೆ ಮಾಡಬೇಕು ಅಂತ ಉದ್ದೇಶದಿಂದ ನಾವು ಈ ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಒಂದು ವೇಳೆ ಇದು ಸಾರ್ವಭೌಮ ರಾಷ್ಟ್ರ, ಭಾರತ ಒಂದು ಸಾರ್ವಭೌಮ ರಾಷ್ಟ್ರ. ಇದನ್ನು ಯಾರಿಗೂ ಕೂಡ ಸರ್ವಾಧಿಕಾರವಾಗಿ ಪುತ್ತೂರು ತಾಲೂಕಿನ ನಿಮಗೆ ಗಿಫ್ಟ್ ಕೊಡ್ತೇವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾರು ಒಬ್ಬರ ವ್ಯಕ್ತಿ ಸತ್ತು ಅಲ್ಲ. ಇದು ಸಾರ್ವಭೌಮ ರಾಷ್ಟ್ರ. ಇದರ ಪರಮಾಧಿಕಾರ, ಈ ದೇಶದ ಪರಮಾಧಿಕಾರ ಸಂವಿಧಾನ. ಸಂವಿಧಾನವೇ ನಮ್ಮ ಪರಮಾಧಿಕಾರ. ಇದು ಯಾವ ಒಂದು ಗುರುಗಳಿಗೆ ಪರಮಾಧಿಕಾರ ಕೊಡಲಿಲ್ಲ, ಯಾವುದೋ ಒಂದು RSS ನಾಗಪುರಕ್ಕೆ ನಾವು ಪರಮಾಧಿಕಾರ ಕೊಡಲಿಲ್ಲ, ಅಥವಾ ನರೇಂದ್ರ ಮೋದಿ ಆಗಿರ್ಲಿ, ಅದರ ಮೊದಲು ಮನಮೋಹನ್ ಸಿಂಗ್ ಆಗಿರ್ಲಿ, ಯಾರೇ ಪ್ರಧಾನಮಂತ್ರಿಗಳಾಗಿರ್ಲಿ, ಅವರಿಗೂ ಕೂಡ ಪರಮಾಧಿಕಾರ ಕೊಡಲಿಲ್ಲ. ನಮ್ಮ ಪರಮಾಧಿಕಾರ ಭಾರತದ ಸಂವಿಧಾನ. ಈ ಸಾರ್ವಭೌಮ ರಾಷ್ಟ್ರವನ್ನು ಕಟ್ಟಬೇಕಾದವರು ನಾವು. ದಲಿತ ಹಕ್ಕು ರಕ್ಷಣಾ ಸಮಿತಿಯ ಮುಖಂಡೆ ಈಶ್ವರಿ, ಕಾರ್ಮಿಕ ಸಂಘಟನೆಯ ಮುಖಂಡ ಎಲ್ ಮಂಜುನಾಥ್, ಸಿಪಿಎಂ ಮುಖಂಡರಾದ ಡೊಂಬಯ್ಯಗೌಡ, ನೆಬಿಸಾ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು.